ಹಸಿವಿನಿಂದ ಬಳಲುವವರಿಗೆ ಹಂಚಲು ಇಟ್ಟಿದ್ದ ಅಮೆರಿಕ ಸಂಯುಕ್ತ ಸಂಸ್ಥಾನದ 500 ಟನ್ ಬಿಸ್ಕತ್ತು ಬಳಸು ದಿನ ದಾಟಿದ್ದರಿಂದ ನಾಶ ಮಾಡಲು ಆದೇಶಿಸಲಾಗಿದೆ. ನಾನಾ ವಿಶೇಷ ಸತ್ವಗಳೊಡನೆ ಈ ಬಿಸ್ಕತ್ತುಗಳು ತಯಾರಾಗಿದೆ. ಸತ್ವಾಹಾರವಿಲ್ಲದ ಮಕ್ಕಳಿಗೆ ಹಂಚಲೆಂದೇ ತಯಾರಾದವುಗಳಿದು. ಆದರೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗುತ್ತಲೇ ಯುಎಸ್ಎಯ ನಾನಾ ನೆರವಿನ ಪ್ರಮಾಣವನ್ನು ಗಣನೀಯವಾಗಿ ಇಳಿಸಿದ್ದರಿಂದ ದುಬೈಯ ಗೋದಾಮಿನಲ್ಲಿದ್ದ ಈ ಬಿಸ್ಕತ್ತುಗಳು ಕೂಡ ನನೆಗುದಿಗೆ ಬಿದ್ದಿದ್ದವು. ಬಳಸಬೇಕಾದ ಅಂತಿಮ ದಿನಾಂಕ ದಾಟಿರುವುದರಿಂದ ಅವನ್ನು ನಾಶಪಡಿಸಬೇಕಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಪೌಷ್ಟಿಕಾಂಶಗಳ ಈ ಬಿಸ್ಕತ್ತುಗಳ ಮೌಲ್ಯ 8,600 ಕೋಟಿ ರೂಪಾಯಿಗಳಿಗೂ ಹೆಚ್ಚು. ಅಮೆರಿಕ ಸಂಯುಕ್ತ ಸಂಸ್ಥಾನದ ದತ್ತಿ ಸಂಸ್ಥೆ ಯುಎಸ್ಎ ಇದರಡಿ ತೆರಿಗೆ ಹಣದಲ್ಲಿ ಇದನ್ನು ಖರೀದಿಸಿ ಇಡಲಾಗಿತ್ತು. ಬಹುತೇಕ ಈ ಬಿಸ್ಕತ್ತು ಆಫ್ರಿಕಾ ಖಂಡದ ಕ್ಷಾಮಪೀಡಿತ ಪ್ರದೇಶಗಳಿಗೆ ಹೋಗುತ್ತಿತ್ತು. ಈಗ ಇವನ್ನು ಸುಟ್ಟು ನಾಶಪಡಿಸಲು 1 ಕೋಟಿ ರೂಪಾಯಿ ಬೇಕಂತೆ. ಕಾರ್ಬನ್ ಡೈಆಕ್ಸೈಡ್ ಮಾತ್ರ ಅದರಿಂದ ಉಚಿತವಂತೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದುಬೈ. ಈ ಫರ್ನಿಚರ್ ಹೆಂಗ್ ಮಸ್ತ್ ಇಷ್ಟ ನಿಲ್ಲಡೆ ಬತ್ತಂ ಪೋಯಿ ಬಾಬಾ ಇಲ್ಲ ಮಸ್ತ್ ಖುಷಿ ಆಪುಂಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ನಿಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ್ ದಾಲ್ ದೆತ್ಕೋರ್ಪಿನೆಂಜಿ ಪೋಲೇರ್ ಬೇಬಿ ಯಬಾ ವೀಕೆ